ಪದ್ಯ ಹೇಳಿದ ನಂತರ ಆದ್ರೂ ಕುಂದರಾಯರು ಮಂಗಳೂರಿಗೆ ಬರ್ತಾರ ನೋಡಬೇಕು. ಕಂದಾರು ಬಂದಾರು ಬಂದಾರಾಗಲ್ಲ, ಕಂದರು ಬಂದಾರಲ್ಲ. ಅದಕ್ಕೆ ಕೆಲವರು ಹೇಳ್ತಾರೆ ಬಂದಾರು ಬಂದಾರಲ್ಲ, ಹೋದರು ಕುಂದರಾಯರು ಅಂತ ಹೇಳುವಂಥದ್ದಾಗಬೇಕು ಅಂತ ಹೇಳಿ. ಹಾಗಾಗಿ ಆ ಪದ್ಯವನ್ನ ಪುನಃ ಉಚ್ಚಾರ ಮಾಡಬೇಕು. ಅದರ ಮುಖಾಂತರ ಆದ್ರೂ ದಿನೇಶ್ ಗುಂಡೂರಾಯರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಬೆಂಗಳೂರಿನ ಉಸ್ತುವಾರಿ ಸಚಿವರೆಲ್ಲ ಇಲ್ಲಿಯ ಸಮಸ್ಯೆಗೆ ಒಂದು ಕನಿಷ್ಠ ಒಂದು ಸಭೆಯನ್ನ ನಮಗೆ ಕೃಷಿ ಮಾಡಿಲ್ಲ ಪುಣ್ಯಾತ್ಮ. ಹಾಗಾಗಿ ಆ ಪುಣ್ಯ ಬೆಂಗಳೂರಾಗ ಹೇಳಿದವ್ರಿಗೆ ಒಂದು ಪದ್ಯವನ್ನ ಅರುಣ್ ಡಿ ಶೇಟ್ ಅವರು ಎದುರಿಂದ ಹೇಳ್ಬೇಕು. ಬಂದಾರೋ ಬಂದಾರೋ ಗುಂಡೂರಾಯರು, ಬಂದಾರೋ ಬಂದಾರೋ ಗುಂಡೂರಾಯರು, ಬಂದಾರೋ ಬಂದಾರೋ ಗುಂಡೂರಾಯರು, ಬಂದಾರೋ ಬಂದಾರೋ ಗುಂಡೂರಾಯರು, ತಿಂಗಳಿಗೆ ಒಮ್ಮೆಯೂ ಕಾಣದಾದರು, ಕಣ್ಣಿಗೆ ಕಾಣದೆ ಮಾಯವಾದರು, ಬಂದಾರೋ ಬಂದಾರೋ ಗುಂಡೂರಾಯರು, ಹೋದರೋ ಹೋದರೋ ಗುಂಡೂರಾಯರು, ಕಣ್ಣಿಗೆ ಕಾಣದೆ ಮಾಯವಾದರು, ಬೆಂಗಳೂರಿಗೆ ಓಡಿ ಹೋದರು, ಬೆಂಗಳೂರಿಗೆ ಹಾರಿ ಹೋದರು, ಹೋದರೋ ಹೋದರೋ ಗುಂಡೂರಾಯರು, ಬಂದಾರೋ ಬಂದಾರೋ ಗುಂಡೂರಾಯರು, ಕಾರ್ಮಿಕರ ಕಷ್ಟ ಕೇಳದಾದರು, ಕಲ್ಲುಕೂರೆ ರೇಟನ್ನು ಜಾಸ್ತಿ ಮಾಡಿದ್ರು, ಕಲ್ಲುಕೂರೆ ರೇಟನ್ನು ಜಾಸ್ತಿ ಮಾಡಿದ್ರು, ನಮ್ಮ ಜನ ಕಾದು ಕಾದು ಸೋತು ಹೋದರು, ನಮ್ಮ ಜನ ನಮ್ಮ ಜನ ನಮ್ಮ ಜನ ಕಾದು ಕಾದು ಸೋತು ಹೋದರು, ನಮ್ಮ ಜನ ಗುಡ್ಡ ಜನ ಕಾದು ಕಾದು ಸೋತು ಹೋದರು, ಬಂದಾರೋ ಗುಂಡೂರಾಯರು, ಹೋದರೋ ಹೋದರೋ ಗುಂಡೂರಾಯರು, ತಿಂಗಳಿಗೆ ಒಮ್ಮೆಯೂ ಕಾಣದಾದರು, ಕಣ್ಣಿಗೆ
ಧನ್ಯವಾದಗಳು. ಪ್ರತಿಭಟನಾ ಧರಣಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಮುಖವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನರಿಗೋಸ್ಕರ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿದೆ. ಭಾರತೀಯ ಜನತಾ ಪಾರ್ಟಿಯ ಪ್ರತಿಭಟನೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಎದ್ದು ಈ ಒಂದು ಪ್ರತಿಭಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಸಂಕಷ್ಟಕ್ಕಾಗಿ ಮಾಡುವಂತಹ ಪ್ರತಿಭಟನೆ. ಕಳೆದ 4-5 ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಿರುವಂತಹ ಪರಿಸ್ಥಿತಿ, ಒಂದು ಕಡೆಗಳಲ್ಲಿ ಆರ್ಥಿಕವಾಗಿ ಜನರು ಬಹಳ ಕಷ್ಟವನ್ನ ಅನುಭವಿಸುವಂತಹ ವಾತಾವರಣವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ತಂದೊಡ್ಡಿದೆ. ಇವತ್ತು ನಮ್ಮ ಜಿಲ್ಲೆಯ ಕಾರ್ಮಿಕರು ಬಹಳ ದೊಡ್ಡ ರೀತಿಯಲ್ಲಿ ಅವಲಂಬಿತ ಆಗಿರುವಂತದ್ದು ಕೆಂಪು ಕಲ್ಲಿಗೆ, ಮರಳಿಗಾಗಿ. ಕಳೆದ 4-5 ತಿಂಗಳಿಂದ ಕೆಂಪು ಕಲ್ಲಿಲ್ಲದೆ ಕೂಲಿ ಕಾರ್ಮಿಕರಿಗೆ ಕೂಲಿಲ್ಲದ ರೀತಿಯಲ್ಲಿ ಕಷ್ಟವನ್ನ ಅನುಭವಿಸ್ತಾ ಬಹಳ ದೊಡ್ಡ ರೀತಿಯ ಸಂಕಷ್ಟವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದೊಡ್ಡಿದೆ. ಬಂಧುಗಳೇ, ಇವತ್ತು ಈ ಪ್ರತಿಭಟನೆ ಹಲವು ಉದ್ದಿಮೆದಾರರು ಕೂಡ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ಒಂದು ಕಡೆಗಳಲ್ಲಿ ಇಡೀ ನಮ್ಮ ಜಿಲ್ಲೆಯ ಕೆಂಪು ಕಲ್ಲನ್ನು ತೆಗೆಯುವಂತ ಕೋರೆಯ ಮಾಲಕರಾದ್ರೆ, ಇನ್ನೊಂದು ಕಡೆಗಳಲ್ಲಿ ಕೆಂಪು ಕಲ್ಲನ್ನು ಸಾಗಿಸುವಂತ ಆ ಬಂಧುಗಳ ಸಂಕಷ್ಟ, ಆ ಕೆಂಪು ಕಲ್ಲನ್ನು ತೆಗೆಯುವಂತ ಕಾರ್ಮಿಕರ ಒಂದು ಕಡೆಯಲ್ಲಿ ಸಂಕಷ್ಟ ಆದ್ರೆ, ಇನ್ನೊಂದು ಕಡೆಯಲ್ಲಿ ಸಿಮೆಂಟ್ ವ್ಯಾಪಾರಿಗಳ ಸಂಕಷ್ಟ. ಒಂದು ಕಡೆಗಳಲ್ಲಿ ಮಂಗಳೂರಿನ ಎಲ್ಲ ಉದ್ದಿಮೆದಾರರ ಸಂಕಷ್ಟ, ಇನ್ನೊಂದು ಕಡೆಗಳಲ್ಲಿ ಬ್ಯಾಂಕ್ ಮತ್ತು ಫೈನಾನ್ಸ್ನವರು ಆ ಒಂದು ಕೆಂಪು ಕಲ್ಲನ್ನೇ ಅವಲಂಬಿತರಾಗಿರುವಂತಹ ಬಂಧುಗಳ ಮನೆಗೆ ಬಂದು ಕಂತಿಗಾಗಿ ಪೀಡಿಸುವಂತಹ ಕಷ್ಟವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರತಿಭಟನೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ನಡೀತಾ ಇದ್ರೆ ಬಹಳ ದುಃಖ ಆಗುತ್ತೆ. ನಾನು ಇವತ್ತು ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ನಮ್ಮ ಜಿಲ್ಲೆ ನೇತೃತ್ವ ವಹಿಸಿಕೊಂಡಂತ ಸಚಿವರು ಕಾಣೆಯಾಗಿದ್ದಾರೆ, ಸ್ಪೀಕರ್ ಅವರು ವಿದೇಶದಲ್ಲಿದ್ದಾರೆ. ಇವತ್ತು ನಾನು ನಮ್ಮ ಕಾರ್ಯಕರ್ತರು ತಿಳ್ಕೊಳ್ಬೇಕು, ಮಾಧ್ಯಮದವರು ತಿಳ್ಕೊಳ್ಬೇಕು, ನಮ್ಮ ಜಿಲ್ಲೆಯವರಾದಂತ ಸ್ಪೀಕರ್ ಆದ ನಂತರ 25-30 ರಾಷ್ಟ್ರಗಳಿಗೆ ವಿದೇಶ ಪ್ರಯಾಣ ಮಾಡುವಂತ ಬಹಳ ದೊಡ್ಡ ರೀತಿಯ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಅಮೆರಿಕದಿಂದ ಹಿಡಿದು ಬೇರೆ ಬೇರೆ ದೇಶಗಳಿಗೆ ಸ್ಪೀಕರ್ ಅವರ ಕಾರ್ಯಕ್ರಮಗಳು ಆಗ್ತಾ ಇದೆ. ಆದ್ರೆ ನಮ್ಮ ಜಿಲ್ಲೆಯ ಜನರ ಕಷ್ಟಕ್ಕೆ ಸ್ಪೀಕರ್ ಅವರು ಏನು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅಂತ ಹೇಳೋದನ್ನು ಕೇಳಿದ್ರೆ ಅದಕ್ಕೆ ಉತ್ತರ ಸಿಗಲ್ಲ. ಇವತ್ತು ನಮ್ಮ ಜಿಲ್ಲೆಯ ಜನರ ಕಷ್ಟ ಏನು, ನಮ್ಮ ಜಿಲ್ಲೆಯ ಜನ ಅವರನ್ನು ಸ್ಪೀಕರ್ ಆಗಿ ಆಗಬೇಕು ಅಂತ ಹೇಳೋದಕ್ಕೆ ಖುಷಿಪಟ್ಟು ಇವತ್ತು ಸ್ಪೀಕರ್ ಆದ ನಂತರ ಕೆಂಪು ಕಲ್ಲು ಮರಳು ಮಾತ್ರವಲ್ಲ, ಸ್ಪೀಕರ್ ಹೋಗಲಿಕ್ಕಾಗದ ರೀತಿಯಲ್ಲಿ ಸ್ಪೀಕರ್ ಅನ್ನ ತೆಗೆದು ಕಿತ್ತು ಬಿಸಾಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಖಾದರ್ ಅವರ ಉತ್ತರಿಸಿ, ನೀವು ಸ್ಪೀಕರ್ ಆದ ನಂತರ ನಮ್ಮ ಜಿಲ್ಲೆಯಲ್ಲಿ ಸ್ಪೀಕರ್ ತೆಗೆಯುವಂತಹ ಕಾರ್ಯಕ್ರಮ ಆಯಿತು. ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಹೋರಾಟಗಳು ಅದು ಪ್ರಾರಂಭವಾಗಿದೆ. ಒಂದು ಕಡೆಯಲ್ಲಿ ಆರ್ಥಿಕವಾಗಿ ಬಹಳ ದೊಡ್ಡ ರೀತಿಯ ಸಂಕಷ್ಟವನ್ನು ನಮ್ಮ ಜಿಲ್ಲೆ ಎದುರಿಸ್ತಾ ಇದೆ. ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಬಂಧುಗಳು ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾವು ಜನಪ್ರತಿನಿಧಿಗಳು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೇನೆ, ಕಳೆದ 3-4 ತಿಂಗಳಿಂದ ನಿರಂತರವಾಗಿ ಪ್ರಾರಂಭದ ಹಂತದಲ್ಲಿ ಕಾಂಗ್ರೆಸ್ನ ಮಂತ್ರಿಗಳು, ಅದು ಕೂಡ ಆಮದು ಮಂತ್ರಿ, ಆ ಪುಣ್ಯಾತ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವಾಗ ಬರ್ತಾನೆ ಗೊತ್ತಿಲ್ಲ, ಯಾವಾಗ ಹೋಗ್ತಾನೆ ಗೊತ್ತಿಲ್ಲ. ಬರದ ತಿಂಗಳಗಟ್ಟಲೆ ಆಯಿತು. ನನಗೆ ಕಾಣ್ತದೆ ವರ್ಷದಲ್ಲಿ 2 ಕಾರ್ಯಕ್ರಮಕ್ಕೆ ಬರದ ಪುಣ್ಯಾತ್ಮ. ಒಂದು ಆಗಸ್ಟ್ 15ರಂದು ಫ್ಲಾಗ್ ಹೋಸ್ಟಿಂಗ್ ಮಾಡಲಿಕ್ಕೆ, ಇನ್ನೊಂದು ಜನವರಿ 26ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಮಾತ್ರ ಬರುವಂತ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಇಂಪೋರ್ಟೆಡ್ ಸಚಿವರು ಬೇಡ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಕಡೆ ಹೇಳ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ನಾನೇ ಆರೋಗ್ಯ ಸಚಿವನಾಗ್ತೇನೆ ಅಂತ ಹೇಳುವಂತ ದಿನೇಶ್ ಗುಂಡೂರಾವ್ ಅವರನ್ನು ಸ್ಪೀಕರ್ ಮಾಡ್ತೇನೆ ಅಂತ ಹೇಳುವಂತ ರೀತಿಯ ಮಾತುಗಳು ಹಬ್ತಾ ಇದೆ. ಹಾಗಾಗಿ ನೀವು ಸ್ಪೀಕರ್ ಆಗಿ, ನೀವು ಸಚಿವರಾಗಿ, ನಮ್ಮ ಕಷ್ಟ, ಜನತೆ ಕಷ್ಟ ಇದೆ, ಕೆಂಪು ಕಲ್ಲು ನಿಮ್ಗೆ ಪರ್ಮನೆಂಟ್ ಆಗಿ ಅದನ್ನು ಬಗೆಹರಿಸಿಕೊಳ್ಳಿಕ್ಕೆ ನಿಮ್ಮ ಹತ್ರ ಆಗಲ್ಲ. ನಾವು ಕೂಡ ಸರ್ಕಾರವನ್ನು ನಡೆಸುವಂತ ಸಂದರ್ಭದಲ್ಲಿ ಈ ರೀತಿಯ ಕಾನೂನುಗಳು ಎಲ್ಲವೂ ಇದ್ದು, ನಾವು ಸರ್ಕಾರ ನಡೆಸುವಂತ ಸಂದರ್ಭದಲ್ಲಿ ಈ ರೀತಿಯ ಬೇರೆ ಬೇರೆ ಕಾನೂನುಗಳಿದ್ದಾಗಲೂ ಕೂಡ ನಾವು ಜಿಲ್ಲೆಯ ಜನತೆಗೆ ಸಂಕಷ್ಟವನ್ನು ತಂದುಕೊಟ್ಟಿಲ್ಲ. ಒಂದು ಕಡೆಯಿಂದ ಕೆಂಪು ಕಲ್ಲು, ಒಂದು ಕಡೆಯಿಂದ ಮರಳು, ಅದರಲ್ಲಿ ಕೂಡ
ಕಾಂಗ್ರೆಸ್ ಆಡಳಿತ ಬರುವಂತಹ ಸಂದರ್ಭದಲ್ಲಿ ಅವರು ಮಾಡಿದಂತಹ ಪ್ರಣಾಳಿಕೆಯಲ್ಲಿ ಮರಳಿದೆ, ಮರಳು ನೀತಿ ಮಾಡ್ತೇವೆ ಅಂತ ಹೇಳಿದ್ರು. ಮರಳು ನೀತಿ ಮಾಡಿದಂತ ಪುಣ್ಯಾತ್ಮರು ಕಳೆದ 2.5 ವರ್ಷದಿಂದ ಒಂದು ಮರಳಿಗಾಗಿ ಒಂದು ಮೀಟಿಂಗ್ ಅನ್ನ ಮಾಡಿಲ್ಲ. ಈ ಪುಣ್ಯಾತ್ಮರು ಮೀಟಿಂಗ್ ಮಾಡಿದ್ರೆ ನಮ್ಗೆ, ಶಾಸಕರಿಗೆ, ಸಂಸದರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಮರಳಿಗೆ ನೀತಿ ಇಲ್ಲ. ಕೆಂಪು ಕಲ್ಲಿನ ಸಂಕಷ್ಟದಲ್ಲಿ ಜನರು ಕಣ್ಣೀರು ಹಾಕುವಂಥದ್ದು. ಅದರ ಒಟ್ಟಿಗೆ ನಿನ್ನೆಲ್ಲ ಮೊನ್ನೆ ಕಾಂಟ್ರಾಕ್ಟ್ ಸಂಘದವರು ಸಿಕ್ಕಿದ್ರು ನಮ್ಮ ಹತ್ರ. ಕಾಂಟ್ರಾಕ್ಟ್ ಸಂಘದವರು ಹೇಳ್ತಾರೆ, ಮೋನಪ್ಪಣ್ಣ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಬ್ಯಾಂಕಿನ ಕಂತು ಕಟ್ಟುವವರು ಯಾರು? ಮೊನ್ನೆ ಸುಳ್ಯದಲ್ಲಿ ಒಂದು ಲಾರಿ ಚಾಲಕ ಕೆಂಪು ಕಲ್ಲನ್ನ ಅವಲಂಬಿತರಾಗಿರುವಂತಹ ಲಾರಿ ಚಾಲಕ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದನ್ನು ಕಂಡಿದ್ದೇವೆ. ನಾನಿವತ್ತು ಕೇಳ್ತೇನೆ, ಇನ್ನೆಷ್ಟು ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಬೇಕು? ಕಾಂಗ್ರೆಸ್ನ ನಾಯಕರು ಉತ್ತರಿಸಬೇಕು. ಇನ್ನೆಷ್ಟು ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಬೇಕು? ಬಡ ಕೂಲಿ ಕಾರ್ಮಿಕರಿಗೆ ಆತ್ಮಹತ್ಯೆಯನ್ನ ಆ ಭಾಗ್ಯವನ್ನು ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಇವತ್ತು ನಮಗೆ ಈ ರೀತಿಯ ಸಂಕಷ್ಟವನ್ನು ಎದುರಿಸಿಕೊಳ್ಳದೆ ಭಾರತೀಯ ಜನತಾ ಪಾರ್ಟಿ ದಿನನಿತ್ಯ ಪ್ರತಿಭಟನೆ ಮಾಡುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಮೊದಲ ಕೊಡಿಕೆ ಉತ್ಸವ ಸಂದರ್ಭ ಆಯಿತು. ಅದರ ಒಟ್ಟಿಗೆ ಇನ್ನು ಮುಂದಿನ ದಿನಗಳಲ್ಲಿ ನವರಾತ್ರಿ ಹಬ್ಬ ಶುರುವಾಗ್ತಿದೆ. ಎಲ್ಲೋ ಒಂದು ಕಡೆ ಹಬ್ಬವನ್ನ, ಹರಿದಿನಗಳನ್ನ ಆಚರಣೆ ಮಾಡಬೇಕು. ಜನರಲ್ಲಿ ಕೈಯಲ್ಲಿ ಹಣ ಇಲ್ಲದೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ನ ಆಡಳಿತ. ತಾಲೂಕು ಆಫೀಸ್ನಿಂದ ಹಿಡಿದುಕೊಂಡು ಎಲ್ಲ ಸರ್ಕಾರಿ ಇಲಾಖೆಗಳ ಭ್ರಷ್ಟಾಚಾರ. ಇವತ್ತು ಉನ್ನತ ಅಧಿಕಾರಿಗಳು ಮಂಗಳೂರಿಗೆ ಬರಬೇಕು ಅಂತ ಹೇಳಿದ್ರೆ ಕೋಟಿಗಟ್ಟಲೆ ಹಣ ಕೊಟ್ಟು ಭ್ರಷ್ಟಾಚಾರ ಕೊಟ್ಟು ಇಲ್ಲಿ ಬರಬೇಕು. ಒಂದು ಸಚಿವ ಹೇಳ್ತಾನೆ, ಮಂಗಳೂರಿನಲ್ಲಿ ಎಲ್ಲ ಬಿಲ್ಡಿಂಗ್ ಕಟ್ಟುವಂತ ಟ್ರೇಡರ್ ಸಂಸ್ಥೆಯವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಮಂಗಳೂರಿನಲ್ಲಿ ಲೈಸೆನ್ಸ್ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ಕ್ವೇರ್ ಫೀಟ್ಗೆ 75 ರೂಪಾಯಿ ಅವರಿಗೆ ಲಂಚ ಕೊಡ್ಬೇಕಂತ ಪುಣ್ಯಾತ್ಮರಿಗೆ. ನೀವು ಈ ಹಿಂದೆ ಹೇಳಿದ್ರೆ 40% ಸರ್ಕಾರ ಅಂತ ನಮ್ಗೆ ಹೇಳಿದ್ರಿ. 40% ಸರ್ಕಾರ ಹೇಳಿದವರು ಕೋರ್ಟಿನಲ್ಲಿ ನಿಮಗೆ ಸಾಬೀತು ಮಾಡಲಿಕ್ಕಾಗದೆ ಯಾರು ಆರೋಪ ಮಾಡಿದ್ರೆ ಅವರನ್ನ ಜೈಲು ಕೊಟ್ಟುವಂತ ಕುற்றಕಾರಿಗಳಾದಾಗ ಕೂಡ ನಿಮಗೆ ದಾಖಲೆ ಕೊಡ್ಲಿಕ್ಕಾಗಿಲ್ಲ. ಇವತ್ತು ನಾವು ದಾಖಲೆ ಕೊಡ್ತೇವೆ ಭ್ರಷ್ಟಾಚಾರದ ಪರವಾಗಿ. ದಾಖಲೆ ಕೊಟ್ಟಂತ ಈ ಭ್ರಷ್ಟಾಚಾರದ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಹೇಳ್ತಾರೆ, ನಮ್ಮ ಕಾರ್ಯಕ್ರಮಗಳಿಗೆ ಅಡ್ಡಿಯಾದಾಗ, ಧಾರ್ಮಿಕ ಹಬ್ಬಗಳಿಗೆ ಅಡ್ಡಿಯಾದಾಗ ಅಡ್ಡಿ ಆಗಬಾರ್ದು ಅಂತ ಕೇಳಿದ್ರೆ ಉಡಾಪೆಯ ಉತ್ತರವನ್ನು ಕೊಡುವಂತ ಸಿದ್ದರಾಮಯ್ಯ ಇವತ್ತು ನಮ್ಮ ರಾಜ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ರಾಜ್ಯದ ಜನರು ಬಹಳ ಖುಷಿಯಲ್ಲಿ ನಿಂತಿಸಿ ಬಿಡಬೇಕು ಅಂತ ಹೇಳಿದ್ರೆ ಈ ರೀತಿಯ ನೀಚ ಸರ್ಕಾರ ಈ ರಾಜ್ಯದಲ್ಲಿ ಇರಬಾರ್ದು. ಈ ನೀಚ ಸರ್ಕಾರ ಇದೆ ಅಂತೇಳಿ ಆದ್ರೆ ಕರ್ನಾಟಕದ ರಾಜ್ಯದ ಜನತೆ ಇನ್ನಷ್ಟು ಜಿಲ್ಲೆಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಒಂದು ಕಡೆಯಲ್ಲಿ ರೈತರ ಆತ್ಮಹತ್ಯೆ, ಒಂದು ಕಡೆಯಲ್ಲಿ ಟ್ಯಾಕ್ಸ್ ಜಾಸ್ತಿ ಆಗಿದೆ ಅಂತ ಹೇಳಿದ ಆತ್ಮಹತ್ಯೆ. ಪ್ರತಿಯೊಂದು ಸರ್ಕಾರದ ಇಲಾಖೆಯ ಏನೆಲ್ಲ ರಾಜ್ಯ ಸರ್ಕಾರದ ಕಡೆಯಿಂದ ಬರುವಂತ ಯೋಜನೆ ಇದೆ, ಆ ಯೋಜನೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಕೂಡ ಹೆಚ್ಚಿನ ಹಣವನ್ನು ಪಾವತಿ ಮಾಡಬೇಕು. ಇವತ್ತು ಮಹಾನಗರ ಪಾಲಿಕೆ ಇರ್ಬೋದು, ಸ್ಥಳೀಯ ಸಂಸ್ಥೆ ಆಡಳಿತ ಇರ್ಬೋದು, ಇದನ್ನೆಲ್ಲವನ್ನ ಕಂಡಾಗ ಜನರಿಗೆ ಈ ಕಾಂಗ್ರೆಸ್ ಸರ್ಕಾರ ಸಾಕಪ್ಪ ಸಾಕು, ಇದು ಬೇಡ ನಮಗೆ ಅಂತ ಹೇಳುವಂತ ರೀತಿಯ ಮಾನಸಿಕತೆ ಬಂದಿದೆ. ಆದ್ರೆ ಇವತ್ತು ಜನರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇನ್ನಿತರ ಕೆಲವಾರು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಅನ್ನು ಆಯ್ಕೆ ಮಾಡಿದಂತ ಜನರು ಅವರೇ ಜನರು ಇವತ್ತು ಪಶ್ಚಾತ್ತಾಪ ಪಟ್ಟು ಈ ಕಾಂಗ್ರೆಸ್ ಅನ್ನು ಆಯ್ಕೆ ಮಾಡಿದ್ದು ನಾವು ಬಹಳ ದೊಡ್ಡ ತಪ್ಪಾಗಿದೆ ಅಂತ ಹೇಳುವಂಥದ್ದು ಕಣ್ಣೀರು ಹಾಕ್ತಾ ಇದ್ದಾರೆ. ಇವತ್ತು ಕೆಂಪು ಕಲ್ಲಿನ ಈ ಪರಿಸ್ಥಿತಿಯ ವಾತಾವರಣಗಳು ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂತ್ಕೊಳ್ಳಲ್ಲ. ತಾಳ್ಮೆಗೂ ಒಂದು ಲಿಮಿಟ್ ಇದೆ, ತಾಳ್ಮೆಗೂ ಒಂದು ಮಿತಿ ಇದೆ. ಈ ಕೆಂಪು ಕಲ್ಲಿನ ಪ್ರತಿಭಟನೆ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಪ್ರತಿಭಟನೆ ನಡೆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮಂಗಳೂರಿನಿಂದ ಬಿಟಿ ರೋಡ್, ಮಂಗಳೂರಿನಿಂದ ಸುಳ್ಯ ಈ ರೀತಿಯ ಪಾದಯಾತ್ರೆ ನಂಬಿಕೊಳ್ತಾರೆ ಜನರಿಗಾಗಿ, ಜನರಿಗೋಸ್ಕರ. ಅದರ ಮುಂಚೆ ಎಚ್ಚೆತ್ತುಕೊಳ್ಳಿ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಇನ್ನಿತರ ಜಿಲ್ಲೆಗಳಲ್ಲಿ ಆಗುವಂತಹ ಕ್ರೈಮ್ ರೇಟ್ ನೋಡಿ. ಹೆಚ್ಚಿನ ಕಡೆಗಳಲ್ಲಿ ಆದಾಯ ಇಲ್ಲದಂತ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಏನಾಗುತ್ತಾ ಇದೆ ಅಂತ ಹೇಳುವುದು ಸ್ವಲ್ಪ ಕಣ್ಣು ಬಿಟ್ಟು ನೋಡಿ ಸ್ವಾಮಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ನಮಗೆ ಎಚ್ಚರಿಕೆ ಕೊಡ್ತೇವೆ.
ಜನತಾ ಪಾರ್ಟಿ ಇವತ್ತು ಮಂಗಳೂರಿನಿಂದ ಈ ಪ್ರತಿಭಟನೆಯನ್ನ ಇನ್ನು ಪಾದಯಾತ್ರೆ ಮುಖಾಂತರ ಕಿತ್ತುಕೊಳ್ಳಿದೆ. ಈ ಪಾದಯಾತ್ರೆ ಮುಖಾಂತರ ಪ್ರತಿಭಟನೆಯನ್ನ ಮಾಡ್ತಾ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಬಿಸಾಡುವಂತಹ ಪರಿಸ್ಥಿತಿ ಎದುರಾಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಯಾವುದೇ ನಾಯಕರು ಬೀದಿಯಲ್ಲಿ ಕಂಡಾಗ ಅವರ ಪಟ್ಟಿ ಹಿಡಿದವರನ್ನು ತೆಗೆದು ಹೊರಗಡೆ ಬಿಸಾಡುವಂತ ದಿನಗಳು ದೂರವಿಲ್ಲ. ಜಾಗ್ರತೆ ಇಡಿ. ಹಾಗಾಗಿ ಕೆಂಪುಗಲ್ಲಿನ ಸಮಸ್ಯೆಯನ್ನು ಬಗೆಹರಿಸಿ, ಮಾಲಿನ್ಯ ಸಮಸ್ಯೆಯನ್ನು ಬಗೆಹರಿಸಿ, ಜನರಿಗೆ ನಿಶ್ಚಿಂತವಾಗಿ ಒಂದೊತ್ತು ಗಂಜಿ ಊಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ, ಭಾರತೀಯ ಜನತಾ ಪಾರ್ಟಿ ಈ ಪ್ರತಿಭಟನೆಯ ವಿಶೇಷವಾಗಿ ನೇತೃತ್ವವನ್ನು ವಹಿಸಿಕೊಂಡಂತ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಪುನರಪ್ಪಿ ಧನ್ಯವಾದಗಳು, ಅಭಿನಂದನೆಗಳನ್ನು ಹೇಳ್ತಾ ಈ ಪ್ರತಿಭಟನೆಯ ಯಶಸ್ಸನ್ನು ಕಾಣಲಿ. ಜನರಿಗಾಗಿ ನಡೆಯುವಂತಹ ಈ ಪ್ರತಿಭಟನೆಯಿಂದಾಗಿ ಜನರಿಗೆ ಅತಿ ಶೀಘ್ರದಲ್ಲಿ ಖುಷಿಯಾದಂತಹ ವಾತಾವರಣ ನಿರ್ಮಾಣ ಬರಲಿ. ಜನರ ಸಮಸ್ಯೆಗಳು ಬಗೆಹರಿಸಿಕೊಳ್ಳಿ, ಜನರ ಸಮಸ್ಯೆ ಬಗೆಹರಿಲಿ ಅಂತೇಳುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಈ ಪ್ರತಿಭಟನೆಗೆ ನಾನು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರಿಗೆ ಮತ್ತು ಎಲ್ಲ ಪ್ರಮುಖರಿಗೆ ಶುಭವನ್ನು ಕೊಡ್ತಾ ಈ ಪ್ರತಿಭಟನಾ ಭಾರತ ಸಂದರ್ಭದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ನಾಯಕರುಗಳಿಗೆ ವಿಶೇಷವಾಗಿ ವಂದನೆಗಳನ್ನು ಹೇಳ್ತಾ ಬೋಲೋ ಭಾರತ್ ಮಾತಾ ಕಿ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್.